ಕುಡ್ಲ ಬಳ್ಳಾಲ್ ಬಾಗಡು ಕೇಂದ್ರ ಕಚೇರಿನ ಪಡೆಯಿನ ಮಹಾವೀರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ದ ಹೊಸ ತೊಕ್ಕೋಡು ಶಾಖೆ ಪಟ್ನಗರದ ಸಮೃದ್ಧಿ ಆರ್ಕೆಡ್ದ ರಡ್ಡನೆ ಮಾಡಿಗೆಡು ಐತಾರ ಉದಿಪನಾಡು ಮಾಜಿ ಸಚಿವರು ಬೊಕ್ಕ ವಿಕಾಸ್ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಶ್ರೀ ಕೃಷ್ಣಜೆ ಪಾಲೆಮಾರ್ ಹೊಸ ತೊಕ್ಕೋಡು ಶಾಖೆಯನ್ನು ಉದಿಪನ ಮಲ್ತೇರು. ಈ ಸೊಸೈಟಿ ಬ್ಯಾಂಕ್ ಮಾದರಿಡೆ ಜನಕ್ಲಿಗೆ ಸೇವೆನ್ ಕೊರಿಯರೆ ಉಂಡು. ಪಿಪಿ ಹೆಗ್ಡೆ ಬೊಕ್ಕ ಸುರೇಶ್ ಬಲ್ಲಾಲ್ರನ ಒಟ್ಟಿಗೆ ನಿರ್ದೇಶಕರ ಬೊಕ್ಕ ಸಿಬ್ಬಂದಿರನ ಕಾರ್ಯನಿರ್ವಹಣೆರ್ದು ಜಿಲ್ಲದ ವಿಶ್ವಾಸಾರ್ಹ ಸಹಕಾರಿ ಸಂಸ್ಥೆಯಾತನ ಪಡೆದ ಶ್ರೀ ಕೃಷ್ಣಜೆ ಪಾಲೆಮಾರ್ ತೆರಿಪಾಯರು. ಪ್ರದೇಶದಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ ಬಹಳ ಅಗತ್ಯ ಇದೆ. ಯಾಕಂದರೆ ಬೇಕಾದಷ್ಟು ಇದೆ. ಇಲ್ಲಿ ವ್ಯವಹಾರ ಇರುವಂಥದ್ದು ತೊಕ್ಕೋಟು ಪ್ರದೇಶದಲ್ಲಿ. ಅದರ ಅರ್ಥ ಏನು ಅಂತ ಹೇಳಿದರೆ ವ್ಯವಹಾರಿಕ ಜ್ಞಾನ ಇರುವವರು ಈ ಪ್ರದೇಶದಲ್ಲಿ ಹೆಚ್ಚಿದ್ದಾರೆ. ಬೇರೆ ಬೇರೆ ವ್ಯವಹಾರಗಳು, ಮೀನು ವ್ಯಾಪಾರದಿಂದ ಹಿಡಿದು ದೊಡ್ಡ ದೊಡ್ಡ ವ್ಯವಹಾರದವರೆಗೆ ಇಲ್ಲಿ ಇದೆ. ಆದರೆ ಈ ಮಹಾವೀರ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಸಂಸ್ಥೆ ಇಲ್ಲಿ ಅಗತ್ಯ ಹಾಕಿಬೇಕು ಅಂತ ಹೇಳಿದರೆ ಅದರ ಅಧ್ಯಕ್ಷತೆಯನ್ನು ವಹಿಸಿದವರು, ಇಡೀ ಚುಕ್ಕಾಣಿಯನ್ನು ಹಿಡಿದವರು ಪಿ ಪಿ ಹೆಗಡೆಯವರು ಅಂತ ಹೇಳಿದರೆ ಎಲ್ಲ ವಿಚಾರಗಳನ್ನು ತಿಳಿದು ಒಂದು ಸೊಸೈಟಿ ಹೇಗೆ ಹೋಗಬೇಕು ಮುಂದೆ, ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ರೀತಿಯಲ್ಲಿ ಬ್ಯಾಂಕಿಗೆ ಪೈಪೋಟಿಯಾಗಿ ಬ್ಯಾಂಕನ್ನೇ ಒಂದು ಮೀರಿಸಿ ಮುಂದೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಕೊಡಲಿಕ್ಕೆ ಸಮರ್ಥರು ಅಂತ ಹೇಳುವಂಥ ಒಬ್ಬರು ಅಧ್ಯಕ್ಷರನ್ನೇ ಈ ಸೊಸೈಟಿ ಹೊಂದಿದೆ. ಅದರ ಜೊತೆಯಲ್ಲಿ ಸುರೇಶ್ ಬಳ್ಳಾಲ್ರವರು, ಅವರು ಸಾಮಾನ್ಯರಲ್ಲ. ಹಾಗೆ ನಿರ್ದೇಶಕ ವರ್ಗ ಪ್ರತಿಯೊಬ್ಬರು ಒಳ್ಳೆಯವರೇ ಇರುವುದರಿಂದಾಗಿ ಇವತ್ತು ಕೋಆಪರೇಟಿವ್ ಸೊಸೈಟಿ ಅಂದರೆ ಸಮಬಾಳು ಸಮಪಾಲು ಅಂತೇಳಿ. ಅಂದರೆ ನಾವೆಲ್ಲರೂ ನಮ್ಮ ಸೊಸೈಟಿ ಅಂದರೆ ನಮ್ಮದು ಸ್ವಂತದ್ದು. ಈ ಸ್ವಂತದ್ದನ್ನು ನಾವಿವತ್ತು ಹೇಗೆ ಮನೆಯನ್ನು ನಾವು ನಡೆಸ್ಕೊಂಡು ಹೋಗ್ತೇವೋ ಅದೇ ರೀತಿಯಾಗಿ ಇವತ್ತು ಸೊಸೈಟಿಯನ್ನು ನಡೆಸ್ಕೊಂಡು ಹೋಗಬೇಕಾಗ್ತದೆ. ಎಲ್ಲರೂ ವಿಶ್ವಾಸ ಗಳಿಸಬೇಕು. ಸದಸ್ಯರ ಸೊಸೈಟಿ, ನಿರ್ದೇಶಕರು ನಾವೆಲ್ಲ ಸದಸ್ಯರ ಏಜೆಂಟ್ಗಳು ಮಾತ್ರ. ಗುರ್ಕಾರ್ನ ವಯಸ್ಸಿನ ಮಹಾವೀರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಅಧ್ಯಕ್ಷರು ಶ್ರೀ ಪಿ ಪಿ ಹೆಗ್ಡೆ ಪಾತ್ರರೊಂದು ಸೊಸೈಟಿದ ಮುಖ್ಯ ಉದ್ದೇಶ ಜನಕ್ಲಿಗೆ ಸೇವೆ ಕೊರ್ಪನವಾದಿತ್ತದು ವ್ಯಾಪಾರಸ್ಥರಿಗೂ ಕೂಡ್ಲೆ ಕಾಸ್ತ ವ್ಯವಸ್ಥೆ ಬೊಕ್ಕ ಠೇವಣಿದಾರರಿಗೂ ಜಾಸ್ತಿ ಲಾಭ ಕೊರ್ಪುನಿ ಮುಖ್ಯ ಆತನವಾಡ ತೆರಿಪಾಯರು. ಸುಂದರವಾದಂತಹ ಮಹಾವೀರ ಕೋಆಪರೇಟಿವ್ ಸೊಸೈಟಿ ನಮ್ಮದು 7ನೇ ಶಾಖೆ. 7 ಅಂದರೆ ಒಳ್ಳೆಯ ಸಂಖ್ಯೆ ಅಂತ ಲೆಕ್ಕ. ಅದರ ಆ ಶಾಖೆಯದ್ದು ಬ್ಯಾಂಕ್ಗಿಂತಲೂ ಅದ್ಭುತವಾದ ರೀತಿಯಲ್ಲಿ, ಸುಂದರವಾದ ರೀತಿಯಲ್ಲಿ ನಮ್ಮ ಶಾಖೆ ಪ್ರಾರಂಭ ಆಗಿದೆ. ಈ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಅತಿಥಿಗಳು ಸೇರಿಕೊಂಡು ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಸಂಘದ ಉಪನಿಬಂಧಕರು ಶ್ರೀ ಪ್ರವೀಣ್ ಬಿ ನಾಯಕ್, ರಾಜ್ಯ ಅಲೆಮಾರಿ ಬೊಕ್ಕ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಗಣ್ಯರು ಶ್ರೀ ಚಿತ್ತರಂಜನ್ ಬೋಳಾರ್, ಸುರೇಶ್ ಭಟ್ನಗರ, ದೇವದಾಸ್ ಕೊಲ್ಯ, ಜಬ್ಬಾರ್, ಎಂ ಅಶೋಕ್ ಶೇಟ್, ವರ್ಧಮಾನ್ ಜೈನ್, ನಿರಂಜನ್ ಕುಮಾರ್ ಜೈನ್, ಸುರೇಖಾ ಆರ್ ಹೆಗ್ಡೆ, ದರ್ಶನ್ ಜೆ, ಯಶೋಧರ್ ಜೈನ್, ರಾಘವೇಂದ್ರ ರಾವ್, ಪ್ರಶಾಂತ್ ಕುಮಾರ್ ಅಂಚನೆ ಸೊಸೈಟಿದ ಬೇತೆ ಬೇತೆ ಬ್ರಾಂಚ್ಲದ ಶಾಖಾ ವ್ಯವಸ್ಥಾಪಕರು ಪಾಲ್ಪಡೆದಿದ್ದರು. ಮಹಾವೀರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಉಪಾಧ್ಯಕ್ಷರು ಶ್ರೀ ಸುರೇಶ್ ಬಳ್ಳಾಲ್ ಎತ್ಕೊಂದು ಪ್ರಸ್ತಾವನದ ಪಾತ್ರ ಪಂಡಿರು. ನಿರ್ದೇಶಕರು ಶ್ರೀ ರಾಜೇಶ್ ಕುಮಾರ್ ಅಮ್ಟಾಡಿ ಸೊಲ್ಮೆ ಸಂದಾಯರು. ಸೊಸೈಟಿ ಪೂರ್ತಿ ಗಣಕೀಕೃತ ಬ್ಯಾಂಕಿಂಗ್ ಸೇವೆ ಬೊಕ್ಕ ಕೋರ್ ಬ್ಯಾಂಕಿಂಗ್ ಸೇವೆಯನ್ನು ಉಳ್ಳಪಡೆತನು. ಮಾರ್ಚ್ 28 ತಾರೀಕಿಗೂ ಉಜಿರೆಡು ಬೊಕ್ಕ ಸುರತ್ಕಲ್ ಬಸ್ಪೆ ಬೊಕ್ಕ ಕದ್ರಿಡು ಹೊಸ ಶಾಖೆಲು ಉದಿಪನ ಆಯಿರುತ್ತದೆ. ಇನ್ನತ ಅಂಗವಾದ ಮಾರ್ಚ್ 31 ತೋಲೈ ಬರ್ಪನ ಗ್ರಾಹಕರಿಗೆ ವಿಶೇಷ ಠೇವಣಿ ಯೋಜನೆ ವಾರ್ಷಿಕ 10% ಬಡ್ಡಿ ದರಟ್ ತಿಕ್ಕೆರ ಉಂಡು. ಮಹಾವೀರ ಗೋಲ್ಡ್ ಲೋನ್ ಬಡ್ಡಿ ಕಡಿತ ಮಾಲ್ತದೀತದ ದುಂಬುದ 1 ವರ್ಷದಲ್ಲೇ ಈ ಸೌಲಭ್ಯ ಲಭ್ಯ ಉಂಡು ಪಣದ ಮಹಾಪ್ರಬಂಧಕರು ಶ್ರೀಯು ಮಂಜುನಾಥ್ ಶೇಟ್ ತೆರಿಪಾದರು.